ಚೂಡಿದಾರಾ ಬಟ್ಟೆನಾ ವೈಟ್ ಟವಲಾ ಇದು ಸೇಮಾ ಹಾಗಾದ್ರೆ ಅದನ್ನೇ ತಿನ್ಬೋದಂತ ಲೆಫ್ಟ್ ಸೈಡ್ ಇದೆ ತಿನ್ಬೋದಂತ ಐ ಥಿಂಕ್ ಗೋಧಿಗಸಿ ಆರ್ಡರ್ ಮಾಡಿದ್ದೇವೆ ಹೇಗಿದೆ ಆಸಮ್ ಒಳ್ಳೆ ಸೂಪರ್ ಸೊ ಇಲ್ಲಿ ಒಂದು ಗ್ಲಾಸ್ ಮಡಿಕೆ ಕೊಟ್ಟಿದ್ದಾರೆ ನಿತೀಶಿಗೆ ಹಾಕ್ತಾ ಇದ್ದೇವೆ ಆಹಾ ಮುಖದಲ್ಲಿ ಏನ್ ನಗುವಪ್ಪ ಕಲಿ ನೋಡಿದ ತಕ್ಷಣ ಈಗ ಗೋಧಿ 65 ಬಂದಿದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಉಂಟು ವೆರಿ ವೆರಿ ಕ್ರಿಸ್ಪಿ ಅಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಈಟ್ ಫಸ್ಟ್ ಚಿಲ್ಲಿನೂ ಕೂಡ ಫ್ರೈ ಮಾಡಿದೆ ಇಲ್ಲಿ ನೋಡಿ ಚಿಕನ್ 60 ಗೋಬಿ 65 ಗೋಬಿ 65ಗೆ ಮಿರ್ಚಿ ಕೂಡ ಫ್ರೈ ಮಾಡಿದ್ದಾರೆ. ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವೀಗ ಮ್ಯಾಂಗ್ಳೂರಲ್ಲಿ ಇದ್ದೀವಿ. ಸೊ ಸುಮ್ಮನೆ ಒಂದು ವಿಸಿಟ್ ಅಂತಲ್ಲ, ಏನಕ್ಕೆ ಬಂದಿದ್ದೆ ಸರ್? ಬಂದದು ಫ್ರೆಂಡ್ ಮೀಟ್ ಆಗ್ಲಿ ಬಾಂಬೆಯಿಂದ ಬಂದಿದ್ದೇನೆ. ಬಾಂಬೆ ಫ್ರೆಂಡ್ ಪೂರ್ಗೆ ಏರ್ಪೋರ್ಟ್ ಬಂದಲ್ಲಿ ಸಿಕ್ಕಿ ಬಂದದಾಗೆ ಮ್ಯಾಂಗ್ಳೂರ್. ಓಕೆ, ಸೊ ಇವಾಗ ಸಿಕ್ಕಿ ಬಂದಾಯ್ತು, ಮಾತಾಡ್ಕೊಂಡು ಬಂದಾಯ್ತು. ಹಾಗೆ ಈಗ 1 o'clock ಆಗಿದೆ, ಆಲ್ಮೋಸ್ಟ್ ಈಗ ಲಂಚ್ ಟೈಮ್ ಅಲ್ವಾ. ಸೊ ಹಾಗೆ ಎಂತ ಮಾಡೋಣ, ಲಂಚ್ ಮಾಡ್ಲಿಕ್ಕೆ ಉಂಟಾ ನಿತೀಶ್ ನಿಮ್ಗೆ? ಅಥವಾ ಏನಾದ್ರೂ ಏಕಾದಶಿ ಉಪವಾಸ ನಾನಾದ್ರೂ ಮಾಡ್ಬೋದೇನೋ, ನಿಮಗೆ ಎಂತ ಉಪವಾಸ ಅಂತ ಇರ್ಲಿಕ್ಕಿಲ್ಲಲ್ಲ? ಇಲ್ಲ, ನಾನು ಕಲಿ ಎಲ್ಲ ಕುಡಿದಿಲ್ಲ. ಪ್ಯೂರ್ ವೆಜಿಟೇರಿಯನ್ ಅಲ್ಲ, ಪ್ಯೂರ್ ವೆಜಿಟೇರಿಯನ್ ಅಲ್ಲ, ಮೀನೆಲ್ಲ ತಿಂತೇನೆ, ಬಟ್ ಐ ಡೋಂಟ್ ಲೈಕ್ ಕಲಿ. ಎನಿವೇಸ್ ಇವಾಗ ಊಟಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಅಂದ್ರೆ ಹೋಟೆಲ್ ಅಲ್ಲಿ ಸಿಟಿಯಲ್ಲಿ ಬೇಡ ಅಂತ ಹೇಳಿ ಎಣಿಸ್ಕೊಳ್ತಾ ಇದ್ದೇವೆ. ಸೊ ನಿತೀಶ್ ಲಾಸ್ಟ್ ಟೈಮ್ ಒಂದ್ಸತಿ ಒಂದು ಒಳಗಡೆದೊಂದು ರೆಸಾರ್ಟ್ ಟೈಪ್ ಹೋಟೆಲ್ಗೆ ಹೋಗಿದಾರಂತೆ. ಹಾಗೆ ನಾನು ಹೋಗ್ಲಿಲ್ಲ, ಅಲ್ಲಿ ತುಂಬಾ ಚಂದ ಇತ್ತು ಅಂತ ಹೇಳಿದ್ದಾರೆ. ಇವನ್ ಅದ್ರದ್ದು ಸೀನರಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೀಗ ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಎಲ್ಲಿರೋದು? ಮ್ಯಾಂಗ್ಳೂರಲ್ಲೆಯಾ? ಓಕೆ, ಸೊ ನಾ ತೋರಿಸ್ತೇನೆ ಅದ್ರ ಪ್ಲೇಸ್ ಹೆಸರು ಮತ್ತೆ ಹೋಗುದು ಹೇಗಂತಾನು ಕೂಡ ಹೇಳ್ತೇನೆ. ಹಾಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಕಲಿವಲಿ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ತುಂಬಾನೇ ಚೆನ್ನಾಗಿದೆ ಸೀನರಿ, ನೀವು ನೋಡಬಹುದು. ಇದು ಕೂಲೂರು ಪೋರ್ಟ್ ಹತ್ರ ಬರ್ತದೆ. ಇವನ್ ಇಲ್ಲಿ ಫ್ರಂಟ್ ಅಲ್ಲಿ ಕೂಡ ಎಲ್ಲ ಬೋಟ್ ಗಳನ್ನೆಲ್ಲ ನಿಲ್ಸಿದ್ದಾರೆ. ಸೊ ಎಲ್ಲ ಒಂದೇ ಕಲರ್ ಯುನಿಕ್ ಉಂಟು. ಹಾಗೆ ಈಚೆ ಕಡೆ ನೋಡಬಹುದು. ಸೊ ಇದು ತೋಟದ ಮಧ್ಯದಲ್ಲಿ ಪ್ಲೇಸ್ ಕಾಣುವಂತದ್ದು. ಸೊ ಹಾಗೆ ನಿತೇಶ್ ಇಲ್ಲಿ ನಿಂತಿದ್ದಾರೆ. ಈಗ ನೋಡೋಣ. ಏನು ಊಟ ಉಂಟ ಇವತ್ತು ನಮ್ಗೆ ಕಲಿವಾಲಿಯಲ್ಲಿ? ಬೇಜಾರಲ್ಲ, ಒಂದು 2 ಪೆಗ್ ಹಾಕ್ಬೋದಿತ್ತಂತಲ್ಲ. ಏನು ಇವತ್ತು ಕ್ಲೋಸ್ ಮಾಡಿದ್ದಾರೆ? ಆಕ್ಚುಲಿ ಇಲ್ಲಿ ನೋಡ್ಬೋದು, ತುಂಬಾ ತೆಂಗಿನ ಮರ ಎಲ್ಲ ಉಂಟು. ಇಲ್ಲಿ ವ್ಯೂ ಎಲ್ಲ ಸಖತ್ತಾಗಿದೆ ಮಾತ್ರ. ಇಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಚಂದ ಆಗ್ತದೆ. ಈಚೆ ಇಲ್ಲಿ ಫ್ರಂಟ್ ಅಲ್ಲಿ ಕಾಣ್ತಾ ಇರುವಂತದ್ದು ಪ್ಲೇಸ್ ಇದು ಕಲಿವಲಿ ಅಂತ ಹೇಳಿ. ಸೊ ಅಲ್ಲಿಂದ ಹೋಗ್ಲಿಕ್ಕೆ ಹಾಗೆ ನಮ್ಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಇಲ್ಲಿದು ಸೀನರಿ ಎಲ್ಲ ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೇವೆ. Sometimes like all you want to do is run. Hear me out, hear me out. ಈಗ ನಮ್ಮ ಪ್ಲೇಸಿಗೆ ಬಂದಿದ್ವಿ, ಬಟ್ ನಮ್ಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಹೌದೊಂದು ಟೇಸ್ಟ್ ಮಾಡಬಹುದಿತ್ತು ನಿತೇಶಿಗೆ. ಮತ್ತೆ ಫ್ರೆಶ್ ಫುಡ್ ಸಿಗ್ತದೆ. ಸೊ ಹಾಗೆ ಚಂದ ಕೂತ್ಕೊಂಡು ಊಟ ಮಾಡಬಹುದು, ಸೀನರಿ ನೋಡ್ಕೊಂಡು ಊಟ ಮಾಡಬಹುದಿತ್ತು. ಬಟ್ ನೋಡೋಣ, ನೋ ಪ್ರಾಬ್ಲಮ್. ಸೊ ಇನ್ನೊಮ್ಮೆ ನಾವು ಯಾವತ್ತಾದ್ರೂ ಮ್ಯಾಂಗ್ಳೂರಿಗೆ ಬಂದ್ರೆ ಇಲ್ಲಿಗೆ ಬಂದು ಊಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ಬೇರೆ ಎಲ್ಲಾದ್ರೂ ಊಟ ಸಿಗ್ತದೆ ನೋಡೋಣ ಅಲ್ವಾ? ದಾಬಕ್ಕ? ಓಕೆ. ಸೊ ಎಸ್,
ಪ್ಯಾಲೇಸಿಗೆ ಬಂದಿದ್ದೀವಿ. ಕಲಿವಳಿ ಅಲ್ಲಿ ಪ್ಲೇಸ್ ಕ್ಲೋಸ್ ಇತ್ತು, ಬಟ್ ಈಗ ಇಲ್ಲಿ ಒಂದು ಸಿಮಿಲರ್ ರೆಸ್ಟೋರೆಂಟ್ ನಮಗೆ ಸಿಕ್ಕಿದೆ. ದಿಸ್ ಇಸ್ ಕಾಲ್ಡ್ ಶೇಂದಿ ಪ್ಯಾಲೇಸ್. ಸೊ ಲೆಟ್ಸ್ ಗೋ ಇನ್ಸೈಡ್. ಇಷ್ಟು ನಿಮ್ಮ ಫ್ರೆಂಡ್ ಇವರು? ನಿಮ್ಮ ಫ್ರೆಂಡ? ಕೊಡು ಒಂಚೂರು ಫೋಲ್ಡ್ ಮಾಡ್ತೀರಾ? ಸೊ ಸೀನರಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? Saudi Palace. Good here. Liquor is not allowed until. Money plant. Oh, masya kanne. Hi. Money plant decoration ಎಲ್ಲ ಚೆನ್ನಾಗಿದೆ ಅಲ್ಲ ಹೋಟೆಲ್ ಇದು. Hello. Welcome to Shandi Palace. ನಂಗೆ ಗೊತ್ತಿಲ್ಲ, ಯಾವ್ದೊಂದು ಪ್ಯಾಲೇಸಿಗೆ ಕರ್ಕೊಂಡು ಬಂದಿದ್ದೀರಿಯಪ್ಪ. ಈಗ ಫೈನಲ್ ಆಗಿ ನಾನು ನಿತೀಶ್ ಶೇಂದಿ ಪ್ಯಾಲೇಸ್ ಹೋಗಿದ್ದೇವೆ. ಅಲ್ಲಿ ಕಲಿವಳಿ ಶಾಪ್ ಇದೆ, ಸೊ ನಮಗೆ ಮಿಸ್ ಆಯಿತು. ಬಟ್ ಅದೇ ರೂಟಲ್ಲಿ ನಮಗೆ ಶೇಂದಿ ಪ್ಯಾಲೇಸ್ ಅಂತ ಹೇಳಿ ಕೂಳೂರು ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಬರ್ತದೆ ಅಲ್ವಾ. ಸೊ ಹಾಗೀಗ ಒಂದು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದೀವಿ. ನಿತೀಶ್ ಚಿಕನ್ ತವಾ ಮತ್ತೆ ಗೋಬಿ 65 ಆರ್ಡರ್ ಮಾಡಿದ್ದಾರೆ ಆ್ಯಂಡ್ ಡ್ರಿಂಕ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು. ಸೊ ಕಲಿ ದೊಡ್ಡ ಮಡಿಕೆಯಲ್ಲಿ ಕೊಟ್ಟಿದ್ದಾರೆ. ನಿತೀಶ್ ಈಗ ಮಡಿಕೆಗೆ ಕುಡಿಲಿಕ್ಕೆ ಉಂಟಂತ. ಸೊ ನೋಡೋಣ ಇಲ್ಲಿದು ಟೇಸ್ಟ್ ಹೇಗಿರುತ್ತಂತ ಅಲ್ವಾ ನಿತೀಶ್? ಸೊ ಇಲ್ಲಿ ಒಂದು ಗ್ಲಾಸ್ ಮಡಿಕೆ ಕೊಟ್ಟಿದ್ದಾರೆ. ನಿತೀಶಿಗೆ ಹಾಕ್ತಾ ಇದ್ದೀರಿ. ಆಹಾ, ಮುಖದಲ್ಲಿ ಏನ್ ನಗುವಪ್ಪ ಕಲಿ ನೋಡಿದ ತಕ್ಷಣ. Cheers. Okay. I'm cheersing with empty bottle. Cheers. Okay, fine. How is it? Fresh ಉಂಟಾ? ಹೇಗೆ ಗೊತ್ತಾಗುತ್ತೆ ಫ್ರೆಶ್ ಹೇಗೆ ಅಂತ? ಸ್ವೀಟ್ ಇದೆಯಾ, ಸೋರ್ ಇದೆಯಾ, ಹೇಗೆ? ಹಾ, ಓಕೆ. ಮೇ ಬಿ ಇದು ಫೋಕಸ್ಡ್ ಆನ್ ಶೇಂದಿ, ಐ ಗೆಸ್. ಏನ್ ಮಾಡ್ತಾ ಇದ್ದೀರಿ ಒಬ್ರೆ? ಒಬ್ರೆ ತಿನ್ನೋದಲ್ಲ. ಚಿಕನ್ ತವಾ ನೋಡ್ಬೋದು ಎಷ್ಟು ಡೆಲಿಷಿಯಸ್ ಆಗಿರಲ್ಲ. ಈಗ ಟೇಸ್ಟ್ ಮಾಡ್ತಾರೆ. ಮಾಡಿ 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 ನಿಮ್ಮ ಫೇವರೆಟ್ ಚಿಕನ್. ಹೇಗಿದೆ? ನೋ 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 ನೋವೇ ಪ್ಲೀಸ್. ಚೆನ್ನಾಗಿದೆಯಾ? ಸೊ ನಮ್ಮ ಫಸ್ಟ್ ಆರ್ಡರ್ಸ್ ಈಗ ಗೋಬಿ 65 ಬಂದಿದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು. ವೆರಿ ವೆರಿ ಕ್ರಿಸ್ಪಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಈಟ್. ಫಸ್ಟು ಚಿಲ್ಲಿನೂ ಕೂಡ ಫ್ರೈ ಮಾಡಿದ್ದಾರೆ. ಚೆನ್ನಾಗಿದೆ, ಹಾಟ್ ಆ್ಯಂಡ್ ಸ್ಪೈಸಿ. ಆ್ಯಂಡ್ now I'm trying ಗೋಬಿ. ಗೋಬಿ 65 ಚಿಕನ್ ತವಾ ಸುಮ್ಮನೆ ಹೇಳೋದು, ಸುಮ್ಮನೆ ಹೇಳೋದು. ಚಿಕನ್ ಹೋಗ ತೋರಿಸ್ತೇನೆ. ಗೋಬಿಗೆ ಮಂಡೆ ಕಾಣಿಸ್ತಾ ಉಂಟಾ? ಅದು ಚಿಕನ್ ಮಂಡೆ.
ಇಲ್ಲ ಇಲ್ಲ ಗೋಬಿದು ಮಂಡೆ ಕಾಣಿಸ್ತುಂಟು. ಇದು ಸೇಮ್ ಅಲ್ಲ ಇದು? ಅದು ಚಿಕನ್ ಇಷ್ಟ. ಇದು ಸೇಮ್ ಅದು ನೋಡಿ ಕಲರ್ ಸೇಮ್ ನೋಡಿ. ಇಲ್ಲ ಇಲ್ಲ ಇದು ಗೊತ್ತಾಗ್ತದ್ಯಾ? ಇದು ವೆಜಿಟೇಬಲ್, ಪಕ್ಕ ವೆಜಿಟೇಬಲ್ ಇದು. ಅದನ್ನೊಂದು ಡಿಫ್ರೆಂಟ್ ಆಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಇವನ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೋಡಿ ಚಿಕನ್ 60, ಇದು ಗೋಬಿ 65ಗೆ ಗೋಬಿ 65ಗೆ ಮಿರ್ಚಿ ಕೂಡ ಫ್ರೈ ಮಾಡಿದ್ದಾರೆ. ಆನಿಯನ್ ಕೂಡ ಫ್ರೈ ಮಾಡಿದ್ದಾರೆ. ಸಿಹಿ ಪುಂಡಿ ತರಿಸೋದು ಎರಡು. ಎಷ್ಟು ಕುಡಿಯೋದು? ಎಷ್ಟು ಕುಡಿಯೋದು? ತೆಗಿತಾ ಇದ್ದಾರೆ. ಏನ್ ನಿತೀಶ್, ಪೇಪರಾ ಬಟ್ಟೆನಾ? ವೈಟ್ ಟವಲ? ಇದು ಸೇಮಾ? ಹಾಗಾದ್ರೆ ಅದನ್ನೇ ತಿನ್ಬೋದಂತ, ಲೆಫ್ಟ್ ಸೈಡ್ ಇದೆ ತಿನ್ಬೋದಂತ ಐ ಥಿಂಕ್. ಗೋಧಿಗಚ್ಚಿ ಆರ್ಡರ್ ಮಾಡಿದ್ದೇವೆ. ಹೇಗಿದೆ? awesome. ಒಳ್ಳೆ ಸೂಪರ್. ಆರ್ಡರ್ ಮಾಡಿದ್ದು ಸ್ಪೆಷಲ್ ಪುಂಡಿ ವಿತ್ ಚಿಕನ್ ಗಸಿಯಲ್ಲಿ. ಪುಂಡಿ ಅಲ್ಲ ನಿಶ್, ಹೇಗಿದೆ? ಒಳ್ಳೇದು, ಗಸಿ ಒಳ್ಳೇದು. ಗಸಿಗೆ ಒಳ್ಳೇದು. So this is veg fried rice and ಇದು chicken fried rice. ಸಾಕು ಸೊ ಟಿಶ್ಯೂದಲ್ಲಿ ಕೂಡ ಹಾಕಿದಾರಲ್ಲ. ಟೌಡಿ ಪ್ಯಾಲೇಸ್ ಲೊಕೇಶನ್ ಕೂಳೂರು ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್. ಸೊ ನಾವು ಊಟ ಆದ್ಮೇಲೆ ಈಗ ಕ್ಯಾಶ್ ಕೌಂಟ್ರಿಗೆ ಬರ್ತಾ ಇದ್ದೇವೆ. ಸೊ ಹಿಸ್ ದ ಓನರ್. ಹಲೋ ಸರ್. ಹಾಯ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಊಟ. ಥ್ಯಾಂಕ್ ಯು ಸೋ ಮಚ್. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಇಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಎಲ್ಲರೂ ಬನ್ನಿ. ಎಸ್ ಸರ್, ನಾವು ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿದ್ದು, ಬಟ್ ನಮ್ಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಹತ್ರ ತುಂಬಾ ತರದ ವೆರೈಟಿ ಮತ್ತೆ ಫುಡ್ ಎಲ್ಲ ಉಂಟು. ತುಂಬಾ ಒಂದು 120 ಜನಕ್ಕೆ ಕೂತ್ಕೊಳ್ಳುವಷ್ಟು ಜಾಗ ಎಲ್ಲ ಉಂಟು. ಮತ್ತೆ AC, ನಾನ್ AC ಎಲ್ಲ ತುಂಬಾ ಉಂಟು. ಕಿಚನ್ ತುಂಬಾ ಉಂಟು. ಒಳ್ಳೆ ಕಿಚನ್ ಕೂಡ ಉಂಟು. ಕ್ಲೀನ್ ಆಗಿ ಒಂದು ಪರ್ಫೆಕ್ಟ್ ಆಗಿ ನಾವು ಮಾಡಿದ್ದೀವಿ. ಫುಡ್ ನಿಂತ್ಕೊಂಡು ಮಾಡಿಸೋದ್ರಿಂದಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇವತ್ತು ಸಿಕ್ಕಿತ್ತು. ಆಕ್ಚುಲಿ ಯಾವಾಗ್ಲೂ ಗೋಬಿ ಒಂದು ಟೈಪ್ ಇತ್ತು, ಬಟ್ ಇವತ್ತು ಫಸ್ಟ್ ಟೈಮ್ ಏನೋ ಲೈಫಲ್ಲಿ ಫಸ್ಟ್ ಟೈಮ್ ನಂಗೆ ಡಿಫ್ರೆಂಟ್ ಫ್ಲೇವರ್ ಸಿಕ್ಕಿದೆ. ನಮಗೆ ಕಲಿಯಲ್ಲಿ ಕೂಡ ತುಂಬಾ ತರದ ಕಲಿ ಉಂಟು. ಯಾವುದು ಪೈನಾಪಲ್, ಗ್ರೇಪ್, ಗಾಂಧಾರಿ ಮತ್ತೆ ಜಿಂಜರ್ ನೋಡಿ ಎಲ್ಲ ಉಂಟು. ಫ್ಲೇವರ್ಸ್ ಎಲ್ಲ ಉಂಟು. ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ರೀತಿಯ ಫ್ಲೇವರ್ಸ್ ಬೇಕಂದ್ರೆ ಈಗಲೂ ಉಂಟು. ಹೌದಲ್ಲ, ನೆಕ್ಸ್ಟ್ ಟೈಮ್ ನೋಡುವ. ನೆಕ್ಸ್ಟ್ ಟೈಮ್ ನೋಡುವ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ. ಓಕೆ. ಸೊ ಇಲ್ಲಿ ಒಳಗೆ AC ಕೂಡ ಉಂಟು. ಇನ್ಫ್ಯಾಕ್ಟ್ ಇದು ಮಾಡ್ಬೋದು. ಸೊ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಲ್ಲ, ಒಂಥರ ಟ್ರೆಡಿಷನಲ್. ತುಂಬಾ ಪ್ರೈವೇಸಿ ಮೇಂಟೈನ್ ಮಾಡ್ಬೋದು. ಹೀಗೆ ಫ್ಯಾಮಿಲಿ ಕಪಲ್ಸ್ ಎಲ್ಲ ಕೂತ್ಕೊಂಡು ರೊಮ್ಯಾಂಟಿಕ್ ಆಗಿ ಮ್ಯೂಸಿಕ್ ಕೇಳ್ತಾ ಊಟ ಮಾಡ್ಬೋದು ಇಲ್ಲಿ. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಸೂಪರ್. ಸೊ ಇದು ಕೂಡ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಟೌಡಿ ಪ್ಯಾಲೇಸ್ ಒಳಗಡೆ ಡೈನಿಂಗ್ ಇದಲ್ಲದೆ ಕೂಡ ಇಲ್ಲಿ ಪಾರ್ಟಿ ಮತ್ತೆ ಮೀಟಿಂಗ್ಸ್ ಎಲ್ಲ ಮಾಡಲಿಕ್ಕೆ ಹಾಲ್ ಕೂಡ ಉಂಟು. ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಇಲ್ಲಿ ಏನಾದರೂ ಪಾರ್ಟಿ, ಆಫೀಸ್ ಮೀಟಿಂಗು, ಡಿಸ್ಕಷನ್ಸ್ ಎಲ್ಲ ಇದ್ರೆ ಮಾಡ್ಬೋದು ಇಲ್ಲಿ. ಸೊ ಜಸ್ಟ್ ಇವಾಗ ಊಟ ಮಾಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಶೇಂಜಿ ಪ್ಯಾಲೇಸ್ ಇಂದ. ಆಕ್ಚುಲಿ ಎಷ್ಟು ಗಂಟೆ ನಾವು ಸ್ಪೆಂಡ್ ಮಾಡಿದ್ವಿ ನಿತೇಶ್ ಅಲ್ಲಿ? 2 ಅವರ್ಸ್ ಸ್ಪೆಂಡ್ ಮಾಡಿದ್ದೇವೇನೋ. ಅಂದ್ರೆ ನಮ್ಗೆ ಹೊರಗಡೆ ಬರ್ಲಿಕ್ಕೆ ಏನ್ ಮನ್ಸಾಗ್ತಲ್ಲ, ಬಿಕಾಸ್ ಅಂದ್ರೆ
ಆಂಬಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಲೈಟ್ ಮ್ಯೂಸಿಕ್ ಹಾಕಿದ್ರು. ಮತ್ತೆ ನಾವೇ ಇಬ್ರು ಒಂದೊಂದು ಎಂತ ಪ್ಯಾಲೇಸ್ ರೂಮ್ ಹಾಗೆ ಇತ್ತು ಕೂತ್ಕೊಂಡಿರುವಂತದ್ದು. ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಡೆಕೋರೇಷನ್ಸ್ ಅಂತಲ್ಲ ಅಂದ್ರೆ ಓವರ್ ಆಲ್ ಆಂಬಿಯನ್ಸ್ ನ್ಯಾಚುರಲ್ ಆಗಿದೆ. ಸೊ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಪ್ರೈಸ್ ಕೂಡ ಇಕನಾಮಿಕಲಿ ಗುಡ್ ಅಂತ ಹೇಳ್ಬೋದು. ಬಿಕಾಸ್ ಚೆನ್ನಾಗಿದೆ. ಈವನ್ ಟೇಸ್ಟ್ ವೈಸ್ ಕೂಡ ನಂಗೆ ಸ್ಪೆಷಲಿ ಗೋಬಿ 65 ಫಾರ್ ದ ಫಸ್ಟ್ ಟೈಮ್ ನಂಗೆ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಕ್ಕಿತು. ಯಾವಾಗ್ಲೂ ಗೋಬಿ ಒಂದೇ ತರ ತಿನ್ನುವಂತದ್ದಲ್ಲ, ಬಟ್ ಈ ಸತಿ ನಂಗೆ ಇದು ನಿಜವಾಗ್ಲೂ ಗೋಬಿ ಅಂತ ಅನಿಸ್ತು. ಬಿಕಾಸ್ ಪ್ರೆಸೆಂಟೇಶನ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ನಮ್ಗೇನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ನಾವು ಹುಡುಕ್ತಾ ಹೋಗಿರುವಂತದ್ದು. ಆಮೇಲೆ ಹೊಸದಾಗಿ ಒಂದ್ ಸಿಕ್ಕಿತಾ, ಹೋದ್ವಿ, ಟೇಸ್ಟ್ ಮಾಡಿದ್ವಿ. ಬಟ್ ಲಿಟ್ರಲಿ ಟೂ ಗುಡ್ ಅಂತ ಹೇಳ್ಬೋದು. ಇಫ್ ಯು ಆರ್ ಮ್ಯಾಂಗ್ಳೂರಿಯನ್ ಆರ್ ಉಡುಪಿ, ಐ ಥಿಂಕ್ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಲ್ವಾ. ಲೈಫಲ್ಲಿ ಒನ್ ಟೈಮ್ ಆದ್ರೂ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೇಕಂತ ಹೇಳಿ ನಾನು ಸಜೆಷನ್ ಡೆಫಿನೆಟ್ ಆಗಿ ಹೇಳ್ತೇನೆ. ಅದೇ ಎನಿವೇಸ್ ಚೆನ್ನಾಗಿದೆ ಪ್ಲೇಸ್. ಶೇಂದಿ ಪ್ಯಾಲೇಸ್ ಅಂತ ಹೇಳಿ ಡಿಫ್ರೆಂಟ್ ಫ್ಲೇವರ್ ಶೇಂದಿ ಕೂಡ ಉಂಟು ಅಂತ ಹೇಳಿದ್ರು. ಟಾಡಿ, ಕಳ್ಳು, ಕಲಿ ಎಲ್ಲ, ಪೈನಾಪಲ್, ಗ್ರೇಪ್ಸ್ ಎಲ್ಲ ಆಡ್ ಬೇರೆ ಬೇರೆ ಫ್ಲೇವರ್ಸ್ ಇರ್ತದಂತೆ. ಕಲಿ ಲವರ್ಸ್ ಇದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಬಹುದು ಅಲ್ವಾ. ಟೇಸ್ಟ್ ನೋಡ್ಬೋದಿತ್ತಲ್ವಾ. ಹೊಟ್ಟೆ ತುಂಬಿ ಆಯ್ತಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಿತೇಶ್ ಆಕ್ಚುಲಿ ಬೇರೆ ಫ್ಲೇವರ್ ಟೇಸ್ಟ್ ಮಾಡ್ತಾರೆ. ಬಟ್ ಎನಿವೇ, ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮಾಡೋಣಲ್ಲ, ತುಂಬಾ ಲಾಂಗ್ ಆಗ್ತದಲ್ಲ ಇಲ್ಲದಿದ್ದರೆ. ಸೊ ಇವಾಗ ನಮ್ಮ ಎರ್ಮಾಳ್ ಕಡೆ ಹೊರಟಿದೀವಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಳ್ತೀನಿ. ಅಂಡ್ ಟೇಕ್ ಕೇರ್, ಬಾಯ್, ವಿಶ್ ಬಾಯ್.